ವೆಲ್ಕಮ್ ಮತ್ತೆ ನಡೆಯಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸುರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಈಗ ಸ್ಪೆಷಲಾಗಿ ಒಂದು ಪಕೋಡ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ ಸೌರವ್ ಮ್ಯಾಮ್. ಈಗ ಎಗ್ಗಿದು ಸ್ಪೆಷಲ್ ಡಿಶ್ ಮಾಡ್ತಾ ಅಂತ ಹೇಳಿದರು, ಹೇಗೆ ಅಂತ ಅವ್ರಿಗೆ ಕೂಡ. ಎಸ್ ಮ್ಯಾಮ್, ಈಗ ಎಗ್ ಪಕೋಡನ ಎಗ್ ಪಕೋಡ ಅದು ಓಕೆ. ಎಗ್ ಪಕೋಡ ಅಂತ ಹೇಳಿದ್ರೆ ನೀವೇನು ಸ್ಪೆಷಲ್ ಮಾಡ್ತಾನೆ ಅಂತ ಹೇಳಿದ್ರೆ ಏನೇನು ಹಾಕ್ತಿದ್ರೆ ಹಂಗಿದ್ರೆ? ಇದರಲ್ಲಿ ಅದು ಕಡಲೆ ಪುಡಿಯಲ್ಲಿ ಕಡಲೆ ಪುಡಿ ಮತ್ತೆ ಬಟಾಟೆ ಉಂಡೆ ಹಾಕ್ತೀನಿ. ಬಟಾಟೆ ಒಂದು ಯಾರು ಮಾಡ್ತಿದ್ದೀರಾ? ಅದು ಫಸ್ಟ್ ನಾನು ಇದು ಮಸಾಲ ಬಿಸಿ ಮಾಡುವ ಫಸ್ಟ್ ಬಿಸಿ ಮಾಡೋದಾ? ಓಕೆ, ಒಳ್ಳೆ ಒರೆಸ್ಕೊಳ್ಬೇಕಲ್ಲ. ಆವಾಗಲೇ ಬಿಸಿಗೆ ಇಟ್ಟ ಆಯಿಲನ್ನು ಇಟ್ಕೊಳ್ತೇವೆ. ಹೌದು, ಸಾಕಾಗುತ್ತಾ ಆಯಿಲ್? ಸಾಕು. ಫಸ್ಟ್ ನಾನು ಒಂದು ಪೇಸ್ಟ್ ಮಾಡುವ. ಈಗ ಇದು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಓಕೆ. ಮತ್ತು ಇದರಲ್ಲಿ ಸ್ವಲ್ಪ ಶುಂಠಿ ಗಾರ್ಲಿಕ್ ಅದು ಶುಂಠಿ ಗಾರ್ಲಿಕ್ ಅದು ಪೇಸ್ಟ್ ಸ್ವಲ್ಪ. ಕಡಲೆ ಹಿಟ್ಟು ಈ ಥರದಲ್ಲಿ ಮಾಡುವಾಗ ಶುಂಠಿ ಗಾರ್ಲಿಕ್ ಹಾಕ್ಲೇಬೇಕಲ್ಲ. ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಲ್ಲ. ಮತ್ತು ರೆಡ್ ಚಿಲ್ಲಿ ಪೌಡರ್ ಬೇಕು. ಚಿಲ್ಲಿ ಪೌಡರ್ ಬೇಕಾ? ಓಕೆ. ನಾವು ಏನೇ ಮಸಾಲ ಪೌಡರ್ ಬೇಕು ಅಂತ ಹೇಳಿದರೆ ನಾವು ನಮ್ಮ ರುಚಿಯಲ್ಲಿ ನಾನಾ ಮಸಾಲವನ್ನು ಆ್ಯಡ್ ಮಾಡ್ಕೊಂಡಿದ್ದೇವೆ. ಅಷ್ಟು ಸಾಕು. ಸಾಕು 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 ಸಾಕು. ಸ್ವಲ್ಪ ನೀರು ಕೂಡ. ನೀರು ಬೇಕಲ್ಲ? ಹಾಂ, ನೀರು. ಇದು ಸ್ವಲ್ಪ ಥಿನ್ ಮಾಡಬೇಕು. ಹಾಂ, ಅಂದರೆ ಸ್ವಲ್ಪ ನೀರು ಜಾಸ್ತಿ ಮಾಡಿ. ನೀರು ಜಾಸ್ತಿ ಸ್ವಲ್ಪ ಬೇಕು. ಓಕೆ. ಹಾಂ, ಅಂದರೆ ಈಗ ಇದರಲ್ಲಿ ಎಗ್ ಹಾಕಿರ್ತಾನೆ ಸ್ವಲ್ಪ ನೀರು ಜಾಸ್ತಿ ಅದಕ್ಕೆ ಜಾಸ್ತಿ ಬೇಕು ಸ್ವಲ್ಪ. ನೀವು ಪೊಟೆಟೊ ಎಷ್ಟೊತ್ತಿಗೆ? ಅಲ್ಲ, ಪೊಟ್ಯಾಟೊ ಅದರಲ್ಲಿ ಹಾಕಿ ಮತ್ತೆ ತುಂಬಿಸಿ ಮಾಡಿ ಸ್ವಲ್ಪ ನೀರು ಹಾಕಿ. ನೀವು ಪೊಟೆಟೊನ ಬೇಯಿಸೇ ತಂದಿದ್ದೀರಾ? ಹಾಂ, ಪೊಟ್ಯಾಟೊ ಬಾಯ್ಲ್ ಮಾಡಿ ಸ್ಲೈಸ್ ಮಾಡಿ ತಗೊಂಡು ತರಬೇಕು. ಮತ್ತು ಪೊಟ್ಯಾಟೊಲ್ಲಿ ಈಗ ಇದರಲ್ಲಿ ನಾನು ಉಪ್ಪು ಅಂತ ಹಾಕಲಿಲ್ಲ. ಇದು ಸ್ವಲ್ಪ ಉಪ್ಪು. ಓಕೆ. ಇದು ಸ್ವಲ್ಪ ಉಪ್ಪು. ಯಾಕೆ ಅದರಲ್ಲಿ ಉಪ್ಪು ಹಾಕಿದ್ದು, ಅದಕ್ಕೆ ಸ್ವಲ್ಪ ಉಪ್ಪು ಕಡಿಮೆ. ಬೇಯಿಸುವಾಗ ನೀವೇನು ಉಪ್ಪು ಹಾಕಿರಲಿಲ್ಲ? ಹಾಂ, ಹೌದು. ಓಕೆ. ಇದರಲ್ಲಿ ಚಿಲ್ಲಿ ಪೌಡರ್ ಏನು ಹಾಕಲಿಕ್ಕಿಲ್ಲ. ಯಾಕೆ ನಾನು ಅದರಲ್ಲಿ ಚಿಲ್ಲಿ ಪೌಡರ್ ಹಾಕಿದ್ದೇನೆ, ಅದಕ್ಕೆ ಚಿಲ್ಲಿ ಪೌಡರ್ ಏನು ಹಾಕಲಿಕ್ಕಿಲ್ಲ. ನೀವು ಇಲ್ಲಿ ನೋಡಿ, ಈಗ ಪೊಟ್ಯಾಟೋನ ಸಪ್ರೇಟ್ ಆಗಿ ಸ್ಮ್ಯಾಶ್ ಮಾಡ್ತೀವಿ. ಹಾಂ, ಸ್ಲೈಸ್ ಮಾಡಬೇಕು. ಈಗ ಇದು ಮೊಟ್ಟೆ ಉಂಟಲ್ಲ, ಮೊಟ್ಟೆಗೆ ಇದು ಮೊಟ್ಟೆ ಪೀಸ್ ಪೀಸ್ ಕಟ್ ಮಾಡಿ ಒಂದೇ ಮೊಟ್ಟೆಗೆ 4 ಪೀಸ್ ಮಾಡಬೇಕು. ಆಯಿತು. ಇದು ಪೊಟ್ಯಾಟೊ ಉಂಟಲ್ಲ, ಇದರಲ್ಲಿ ಹಾಗೆ ಹಾಕಿ ನಾನು ಜೊತೆಗೆ ನೀವು ಫಿಕ್ಸ್ ಮಾಡ್ತಿದ್ದೀರ ಅಂತ ಈಗ ಮಾಡಿದರೆ ನಾವು ಕರೆಕ್ಟ್ ಪೀಸ್ ಸಿಗುತ್ತಲ್ಲ. ಹೌದು. ಮತ್ತು ಈಗ ಇದರಲ್ಲಿ ಡೀಪ್ ಮಾಡಬೇಕು ಸ್ವಲ್ಪ. ಮೇಲಿಂದ ಕೋಟಿಂಗ್ ಥರ ಕೋಟಿಂಗ್ ಮಾಡಿ. ಇದು ಬಿಸಿ ಆಯಿತು ಆಯಿಲ್. ಇದು ನಾರ್ಮಲ್ ಪಕೋಡ ಥರ ಅಲ್ಲ ನೋಡಿ, ನೀವು ಅದೇ ಹೇಳಿದ್ರಲ್ಲ, ಸ್ವಲ್ಪ ಸ್ಪೆಷಲ್ ನೀವು ಆ್ಯಡ್ ಮಾಡಿದ್ದೀರ. ಸ್ವಲ್ಪ ಆ್ಯಡ್ ಮಾಡಿ. ಏನು ಎಗ್ಗಿದು ಅರಿಶಿಣ ಉಂಟಲ್ಲ, ಅದ್ರ ಮೇಲ್ಗಡೆ ಸ್ವಲ್ಪ ಇದು ಹಾಕೊಳ್ಳೋದಲ್ಲ? ಹೌದೌದು. ಪೊಟ್ಯಾಟೋನ ಇದು ಅರ್ಧ ಪೊಟ್ಯಾಟೊ ಎಗ್ ಸಹ ಮಾಡಬೇಕು. ನೀವು ಹಾಫ್ ಪೊಟ್ಯಾಟೊ ಸರಿ ಮಾಡಬೇಕು, ಇಲ್ಲ ಎಗ್ ಸಹ ಮಾಡಬೇಕು. ಇದು ಸಹ ಫುಲ್ಲು ಈಜಿಯಲ್ಲಿ, ಬೇರೆ ತುಂಬ ಟೈಮಿಂಗ್. ಫಸ್ಟ್ ಇದು ಎಗ್ ಬಾಯ್ಲ್ ಮಾಡಿ ಇಡಬೇಕು. ಬಾಯ್ಲ್ ಮಾಡಿ ಇಟ್ಟು ಮತ್ತು ಇದಕ್ಕೆ ಫ್ರೈ ಮಾಡಿ. ಯಾವುದು ನಾನ್ ವೆಜ್ ಇಷ್ಟ? ಯಾವುದು ನಾನ್ ವೆಜ್ ಇಷ್ಟ? ಅದು ನಾನ್ ವೆಜ್ ಇಷ್ಟ ಊಟಕ್ಕೆ ಇದು ಬೇಗ ಮಾಡಿ. ನಾನ್ ವೆಜ್ ಈ ಥರ ಎಗ್ಗೆಲ್ಲ ಗಮ್ಮತ್ತಾಗಿರುತ್ತೆ. ನಮ್ಮ ಮಕ್ಕಳಿಗೆ ಇದು ಫುಲ್ ಇಷ್ಟ. ಈ ಥರದಲ್ಲ, ಈ ಥರ ಇಷ್ಟ ಉಂಟು. ನಾರ್ಮಲ್ ನಾವು ಈ ಥರ ಏನು ಫ್ರೈ ಮಾಡಿ ಕೊಟ್ಟಾಗ ಎಲ್ರಿಗೂ ಇಷ್ಟನೇ ಇಷ್ಟ ಆಗ್ತದೆ. ಆಯಿತು. ಈಗ ಗ್ಯಾಸ್ ಸ್ವಲ್ಪ ಇದಕ್ಕೆ ಟೊಮ್ಯಾಟೊ ಸಾಸ್ ಇಲ್ಲ ಗ್ರೀನ್ ಪುದೀನ ಚಟ್ನಿ ಅದರಲ್ಲಿ ಸಹ ತಿನ್ನಬೇಕು. ನನ್ನ ಪ್ರಕಾರ ಇದಕ್ಕೆ ಅದೇ ಬೇಕಿದ್ರೆ ಚಟ್ನಿ ಆ ಥರ ತಗೊಳ್ಬೋದು. ಈಗ ಸಹ ತಿನ್ನಬೇಕು. ಇದು ಆಯಿತು ನಮ್ಮ. ಆಯಿತಾ? ಹಾಂ, ಗ್ಯಾಸ್ ಮಾಡ್ಕೊಳ್ಳೋದಾ? ಹಾಂ. ಓಕೆ. ಅದು ತುಂಬ ಫ್ರೈ ಮಾಡ್ತೇನೆ, ಇದು ಅದು ಒಳ್ಳೇದು ಆಗೋದಿಲ್ಲ, ಸ್ವಲ್ಪ ಟೇಸ್ಟ್ ಬರೋದಿಲ್ಲ. ಯಾಕೆ ಹುಡಿ ಪೌಡರ್ ಟೈಪ್ ಅದು ನೀವು ಎಗ್ಗೆಲ್ಲ ಬೇಯಿಸಿದ ಕಾರಣ ಇನ್ನು ಫ್ರೈ ಏನು ಆಗಬೇಕು ಅಂತಿಲ್ಲ. ಏನು ಇಲ್ಲ, ಜಸ್ಟ್ ಒಂದು ಮಸಾಲವನ್ನು ಮೇಲ್ಗಡೆಯಿಂದ ಬಂದರೆ ಆಯ್ತಲ್ಲ. ಪೊಟ್ಯಾಟೊ ಕೂಡ ಆಲ್ರೆಡಿ ನೀವು ಮನೆಯಲ್ಲಿ ನಮಗೆ ಯಾವಾಗ ಸಹ ಎಂತ ಉಂಟು ಅದರಲ್ಲಿ ಮಾಡಬೇಕು. ನಿಮಗೆ ಮಾರ್ಕೆಟ್ ಹೋಗ್ಲಿಕ್ಕೆ ಸಹ ಇಲ್ಲ, ಖಾಲಿ ಮೊಟ್ಟೆ ಪೊಟ್ಯಾಟೊ ಉಂಟು, ಅದು ಖಾಲಿ ಮೊಟ್ಟೆ ಮತ್ತು ಪೊಟ್ಯಾಟೊ ಹಾಕಿದ್ರೆ ಆಯ್ತಲ್ಲ. ಓಕೆ, ಇನ್ನು ಸರ್ವ್ ಮಾಡ್ಕೊಳ್ಳೋದಲ್ಲ? ಹಾಂ. ಇದು ನಮ್ಮದು ಎಗ್
ಪಕೋಡ ಆಯಿತು. ಎಗ್ ಪಕೋಡ ರೆಡಿ ಅಲ್ಲ. ಅವರೆಲ್ಲ ಹೇಳ್ತಾರೆ ಅಂಡಾ ಪಕೋಡಿ. ಅಂಡಾ ಪಕೋಡಿ ಅಲ್ಲ, ನೀವು ಡಿ ಅನ್ನು ಬಿಡುವುದೇ ಇಲ್ಲ ನೋಡಿ. ಅಂಡಾ ಪಕೋಡಿ. ಅಂಡಾ ಪಕೋಡಿ. ಓಕೆ, ಅಂಡಾ ಅಂತ ಹೇಳಿದ್ರೆ ಎಗ್ ಅಲ್ಲ. ಅಂಡಾ ಮೀನ್ಸ್ ಎಗ್. ಓಕೆ ನೋಡಿ, ಒಂದೊಂದೇ. ಆವಾಗ ಏನು ಹೇಳಿದ್ರಿ ನೀವು? ಗೋಬಿ. ಗೋಬಿ. ಗೋಬಿ ಪಕೋಡಿ, ಇದು ಅಂಡಾ ಪಕೋಡಿ. ಓಕೆ, ಚೆನ್ನಾಗಿರುತ್ತೆ ಅಲ್ವಾ? ಓಕೆ, ಸರೋಜ ಮ್ಯಾಮ್ ಸ್ಪೆಷಲ್ ಆಗಿ ಅಂಡಾ ಪಕೋಡಿ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಎಗ್ ಪಕೋಡ ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕಪ್ ಕಡಲೆ ಹಿಟ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳುವಾಗಿ ಕಲಸಿಕೊಳ್ಳಿ. ಇನ್ನೊಂದೆಡೆ ಬೇಯಿಸಿದ ಆಲೂಗಡ್ಡೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಿವುಚಿಟ್ಟುಕೊಳ್ಳಿ. ನಂತರ ಬೇಯಿಸಿ ತುಂಡು ಮಾಡಿದ ಮೊಟ್ಟೆಗೆ ಆಲೂಗಡ್ಡೆಯಿಂದ ಮುಚ್ಚಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಎಗ್ ಪಕೋಡ ತಯಾರು. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿ ಆಗಿದೆ. 2 ಪಕೋಡಗಳು ರೆಡಿಯಾಗಿ ಟೇಬಲ್ ಮೇಲೆ ಇದೆಯಲ್ಲ. ಯಾವ್ದು ನೋಡುವ ಟೇಸ್ಟ್ ಫಸ್ಟಿಗೆ? ಯಾವುದು ಸರಿ ಆಗ್ತದೆ ಫಸ್ಟ್ ತಿಂದು. ಹಾಂ, ಫಸ್ಟಿಗೆ ನಾವು ವೆಜ್ಜಿಂದ ಸ್ಟಾರ್ಟ್ ಮಾಡುವಲ್ಲ. ವೆಜ್. ಓಕೆ, ತಗೊಳ್ಳಿ ನೀವು ಕೂಡ. ಓಕೆ, ಇದನ್ನು ಬಿಡಿ ಬಿಡಿಯಾಗಿ ತಿನ್ಬೋದು ಅಥವಾ ಹೀಗೆ ಪಕೋಡ ಮಾಡಿ ತಿನ್ಬೋದಲ್ಲ. ಓಕೆ, ತಗೊಳ್ಳಿ. ಸಾಸ್ ಹಾಕಿ ತಿನ್ಬೇಕು. ಹಾಂ, ಸಾಸ್ ಬೇರೆ ಕೂಡ ತಗೋಬೋದಲ್ಲ. ಚೆನ್ನಾಗಿದೆ. ಉಪ್ಪು ಎಲ್ಲವೂ ಕರೆಕ್ಟಾಗಿ ಕೂತಿದೆ. ಇದನ್ನಂತೂ ಟೀ ಟೈಮಲ್ಲೆಲ್ಲ ಫುಲ್ ಖಾಲಿ ಮಾಡ್ಬೋದು ನೋಡಿ. ಮಕ್ಕಳಿಗೆ ಕೂಡ ಇಷ್ಟ ಆಗ್ಬೋದು ಮತ್ತು ಎಲ್ಲರಿಗೂ ಕೂಡ ಇಷ್ಟ ಆಗ್ಬೋದು. ಈ ಸಂಜೆ ಟೈಮಲ್ಲಿ ಈ ಥರದೆಲ್ಲ ಮಾಡ್ತಿದ್ದೆ. ಈಗ ಸ್ಪೆಷಲ್ಲಾಗಿ ಎಗ್ ಎಂತ ಹೇಳಿದರೆ ಇದಕ್ಕೆ ಎಗ್ಗಿಗೆ ಅಂಡಾ ಪುಡಿ ಇಲ್ಲ. ಅಂಡಾ ಪಕೋಡಿ. ಓಕೆ, ತಗೊಳ್ಳಿ. ಇದು ಸಾಸ್ ಜೊತೆ ತಗೊಳ್ಬೇಕಲ್ಲ. ಓಕೆ, ಹಾಂ, ಇದು ಸಾಗಲ್ಲ ಮ್ಯಾಮ್. ನಾವು ಬಿಸಿ ಬಿಸಿ ಆಗ್ತಿರುವಾಗ ಘಮ ದೊಡ್ಡು. ನಾರ್ಮಲ್ ಒಂದು ಎಗ್ಗಲ್ಲಿ ನಾವು ಒಂದು 4 ಪಕೋಡ ಎಲ್ಲ ಮಾಡ್ಬೋದಲ್ಲ. ಚೆನ್ನಾಗಿಂಟು, ಟೇಸ್ಟ್ ಅಂತೂ ಘಮ ದೊಡ್ಡು. ಹೀಗೆ ತಿನ್ನಲಿಕ್ಕೆ ಚಂದ. ಬೇಕಿದ್ರೆ ನಾವು ಊಟದ ಜೊತೆಗೆಲ್ಲ ತಗೊಳ್ಬೋದಲ್ಲ. ಟೇಸ್ಟ್ ಉಂಟು ಮ್ಯಾಮ್. ನಾರ್ಮಲ್ ನಾವು ಪಕೋಡ ಅಂತ ಮಾಡ್ತೇವೆ, ಈಗ ಇದು ಪೊಟ್ಯಾಟೋದು ಕೂಡ ಮಾಡ್ತೇವೆ, ಎಗ್ ಇದು ಕೂಡ ಮಾಡ್ತೇವೆ. ಬಟ್ ನೀವು ಎಗ್ ಮತ್ತು ಪೊಟ್ಯಾಟೋನ ಒಟ್ಟಿಗೆ ಸೇರಿಸಿ ಒಂದು ಪಕೋಡ ಮಾಡಿದ್ರಲ್ಲ, ಫಸ್ಟ್ ಕ್ಲಾಸ್ ಆಗಿದೆ, ಚೆನ್ನಾಗಿದೆ. ಮತ್ತು ಸ್ಪೆಷಲಾಗಿ ಒಡಿಶಾ ಡಿಶ್ ಕೂಡ ಚೆನ್ನಾಗಿದೆ. ನಾರ್ಮಲ್ ನಾವು ಈಗ ಈ ಕಡೆ ಮಂಗಳೂರು ಸೈಡ್ ಕೂಡ ಒಡಿಶಾ ಡಿಶ್ ಕೂಡ ಮಾಡಿ ಟ್ರೈ ಮಾಡ್ಬೋದು. ಓಕೆ, ಚೆನ್ನಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ನಮಗೆ ತುಂಬ ಖುಷಿ ಆಗ್ತದೆ. ನಾನು ಯಾವಾಗ ಸಹ ಕಾಯ್ತೇನೆ, ಯಾವಾಗ ನಾನು ಹೋಗಬೇಕು ಅಲ್ಲಿ, ಆವಾಗ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಒಡಿಶಾ ಸ್ಪೆಷಲ್ ಅಂತ ಒಂದು ಅಡುಗೆ ಮಾಡಿ ಬರ್ಬೋದು. ಓಕೆ, ಚೆನ್ನಾಗಿತ್ತು ಮ್ಯಾಮ್, ಟೇಸ್ಟ್ ಆಗಿತ್ತು. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಕೊಡಬೇಕು ನಮಗೆ. ಸಂತೋಷ್ ರೈಸ್ ಮಿಕ್ಸ್ ಅವರ ದೇವಸ್ಥಾನ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮೆಲ್ಲ ಟೀಮ್ಗೆ ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಓಕೆ, ಸರೋಜ ಮ್ಯಾಮ್ ಸಾಕಾಗುವಂತಹ ಎಗ್ ಪಕೋಡ ಮತ್ತು ಸ್ಪೆಷಲ್ ಆಗಿ ಒಡಿಶಾ ಸ್ಪೆಷಲ್ ಅಂತ ಹೇಳಿದರು. ಪೊಟ್ಯಾಟೊ ಮತ್ತು ಕಾಲಿಫ್ಲವರ್ ಹಾಕಿ ಪಕೋಡ 2 ಕೂಡ ಚೆನ್ನಾಗಿ ಮಾಡಿದರು, ಟೇಸ್ಟಿಯಾಗಿ ಮಾಡಿದರು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸೆಕ್ಷನ್ ಇಲ್ಲಿ ನೆನೆಸಿದ್ದೇವೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.